ಮಂಜನಾಡಿ ಉರುಮಣೆಕೋಡಿ ಮನೆ ಮೇಲೆ ಗುಡ್ಡ ಕುಸಿದು ಅಜ್ಜಿ ಹಾಗೂ ಮೊಮ್ಮಕ್ಕಳು ಸಾವನ್ನಪ್ಪಿದ ಪ್ರಕರಣ ಮತ್ತು ದೇರಳಕಟ್ಟೆಯ ಕಾನಕೆರೆಯಲ್ಲಿ ಗುಡ್ಡ ಚರಿತದಿಂದ ಸಾವನ್ನಪ್ಪಿದ್ದ ನಯೀಮಾ ಅವರ ಮನೆಗೆ ಸಂಸದ ಬ್ರಿಜೇಶ್ ಚೌಟಾ ಅವರು ಭೇಟಿ ನೀಡಿ ಮನೆ ಮಂದಿಗೆ ಸಾಂತ್ವನ ಹೇಳಿದರು. ದೇರಳಕಟ್ಟೆಯ ನಿಟ್ಟೆ ಆಸ್ಪತ್ರೆಯಲ್ಲಿ 2 ಕಾಲುಗಳನ್ನು ಕಳೆದುಕೊಂಡು ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆ ಮತ್ತು ಕಾಂತಪ್ಪ ಪೂಜಾರಿಯವರನ್ನು ಭೇಟಿ ಮಾಡಿದರು. ಮೇ 30ರಂದು ರಾತ್ರಿ ವೇಳೆ ಸುರಿದ ಮಹಾಮಳೆಯ ಸಂದರ್ಭ ಮನೆಯ ಮೇಲೆ 30 ಅಡಿ ಎತ್ತರದ ಗುಡ್ಡ ಕುಸಿದು ಸೀತಾರಾಮ ಪೂಜಾರಿಯವರ ಕುಟುಂಬ ದುರಂತಕ್ಕೆ ಒಳಗಾಗಿತ್ತು. ತಾಯಿ ಪ್ರೇಮ ಪೂಜಾರಿ ಹಾಗೂ 2 ಮಕ್ಕಳಾದ ಆರ್ಯನ್ ಮತ್ತು ಆರುಷ್ ಮೃತಪಟ್ಟಿದ್ರು. ಇದರ ಜೊತೆಗೆ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಅವರ 2 ಕಾಲುಗಳು ಮತ್ತು ತಂದೆ ಕಾಂತಪ್ಪ ಪೂಜಾರಿಯವರ 1 ಕಾಲು ಚಿಕಿತ್ಸೆ ಸಂದರ್ಭ ತುಂಡರಿಸಲಾಗಿತ್ತು. ಹಾಗೂ ಕಾನಕೆರೆಯಲ್ಲಿ ಗುಡ್ಡ ಜರಿದು ನಯೀಮಾ ಎಂಬ ಬಾಲಕಿಯ ಮೇಲೆ ಬಿದ್ದ ಪರಿಣಾಮ ದುರಂತ ಮರಣ ಪಡೆದಿದ್ರು. ಗಾಯಾಳುಗಳನ್ನು ನೋಡುವ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ. 2 ಕಾಲುಗಳನ್ನು ಕಳೆದುಕೊಂಡಿರುವ ಅಶ್ವಿನಿ ಅವರಿಗೆ ಸರಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಂಸದ ಬ್ರಿಜೇಶ್ ಚೌಟಾ ಹೇಳಿದರು. ಘಟನೆ ನಡೆದು 5 ದಿನಗಳು ಕಳೆದರೂ ಮನೆ ಮಂದಿ ದೂರು ನೀಡಿದರು. ಎಫ್ಐಆರ್ ಯಾಕೆ ಹಾಕಿಲ್ಲ? ಎಲ್ಲವೂ ಹಿರಿಯ ಅಧಿಕಾರಿಗಳೇ ಹೇಳಿ ಮಾಡುವುದಾದರೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಯಾಕಿರುವುದು? ಹೀಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೊಣಾಜೆ ಠಾಣಾಧಿಕಾರಿಯವರನ್ನು ದೂರವಾಣಿಯ ಮೂಲಕ ತರಾಟೆಗೆ ತೆಗೆದುಕೊಂಡರು. ಕಂಪ್ಲೇಂಟ್ ಈಗ ಕೊಟ್ಟಿದೆ ಇಲ್ವಾ ನಿಮಗೆ? ಕಂಪ್ಲೇಂಟ್ ಬೇಸಿಸ್ ಮೇಲೆ ಏನು ಮಾಡಿದ್ರಿ? ಪ್ರಿಲಿಮಿನರಿ ನೀವು ಆಟೋಮೆಟಿಕ್ ಮಾಡಬೇಕ್ರಿ. ಸುಮೋಟೋ ಪ್ರಿಲಿಮಿನರಿ ಆಟೋಮೆಟಿಕ್ ನೀವು ಎನ್ಕ್ವೈರಿ ಮಾಡಬೇಕು. ಈಗ ನನ್ನ ವೈಯಕ್ತಿಕ ಕಂಪ್ಲೇಂಟ್ ಮೇಲೆ ನೀವೇನು ಮಾಡಿದ್ರಿ ಕೇಳೋದು. ಎಫ್.ಐ.ಆರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರೈಟಿಂಗಲ್ಲಿ ಕೊಡಿ. ಎನ್ ಸಿ ಮಾಡಲಿಕ್ಕೆ ನೀವು ಬೇಕು, ನಾನು ಫೋನ್ ಮಾಡಬೇಕಾ? ನನಗೆ ಇದ್ರ ಮೇಲೆ ಎಫ್.ಐ.ಆರ್ ಆಗಬೇಕು. ಎಫ್.ಐ.ಆರ್ ಮಾಡಲಿಕ್ಕೆ ಏನು ಸಮಸ್ಯೆ? ಅಲ್ಲ, ಎಫ್.ಐ.ಆರ್ ಮಾಡಲಿಕ್ಕೆ ಏನು ಸಮಸ್ಯೆ? ಹೈಯರ್ ಆಫೀಸರ್ ಇಲ್ಲಿ ಇನ್ನೊಬ್ಬರು ಇರಲಿ, ಏನಕ್ಕೆ ಯಾಕೆ ಎಫ್.ಐ.ಆರ್ ಮಾಡ್ತಾರೆ? ಅದು ಏನೇ ಇರಲಿ, ದ್ಯಾಟ್ ಇಸ್ ಆಫ್ಟರ್ ಇನ್ವೆಸ್ಟಿಗೇಷನ್. ನನಗೆ ಎಫ್.ಐ.ಆರ್ ಮಾಡೋದು ಏನು ಎತ್ತ ಅಂದ್ರೆ ಆಮೇಲೆ. ಮಂಜನಾಡಿಯಲ್ಲಿ ಮೊನ್ನೆ ತೀವ್ರ ಮಳೆಯ ಕಾರಣಕ್ಕೆ ಭೂಕುಸಿತ ಉಂಟಾಗಿ ಏನು ಅನಾಹುತ ನಡೆದಿದೆಯಾ, ಅದರಲ್ಲಿ ಗಾಯಗೊಂಡವರನ್ನು ನಾನು ಊರಲ್ಲಿ ಇಲ್ಲದ ಕಾರಣ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು ಎಲ್ಲ ಬಂದು ಸಂಪರ್ಕವನ್ನು ಮಾಡಿದರು, ಭೇಟಿಯಾಗಿದ್ದರು. ಇವತ್ತು ನಾನು ಗಾಯಗೊಂಡವರನ್ನು ನೋಡುವ ದೃಷ್ಟಿಯಿಂದ ಬಂದು ನೋಡ್ಕೊಂಡು ಹೋಗಿದ್ದೇನೆ. ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಮತ್ತು ಸರ್ಕಾರದಿಂದ ಏನೆಲ್ಲ ಪರಿಹಾರ ಅವರಿಗೆ ದೊರಕಬೇಕು, ಆ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಊರಲ್ಲಿಲ್ಲ, ಪ್ರಭಾರವಾಗಿ ಸಿ.ಇ.ಒ ಅವರು ಇದ್ದಾರೆ. 1-2 ದಿವಸದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾರೆ. ಹಾಗಾಗಿ ಡಿಸಾಸ್ಟರ್ ರಿಲೀಫಿಂದ ಏನು ಸಿಗ್ತದೆ ಅದರ ದೃಷ್ಟಿಯಿಂದ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನು ಇದು ಕೊಡಬೇಕು. ಯಾಕೆಂದರೆ ಈ ರೀತಿ ಭೂಕುಸಿತ ಉಂಟಾಗಿ ಕೊಡ್ತಾ ಇದ್ದಾರೆ. 15 ಲಕ್ಷ ಹಾಂ, ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡ್ತಾ ಇದೆ ಅದನ್ನು ಕೂಡ ಉಳಿದ ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಅದನ್ನು ನಾವು ಮಾಡುವ ಪ್ರಯತ್ನ ಮಾಡ್ತೇವೆ. ಅದೇನಂತ ಕೇಳ್ತೇನೆ. ಇವರು ಮನೆಯವರು ಎಫ್.ಐ.ಆರ್ ಮಾಡಲಿಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೂಕ್ತ ಕ್ರಮವನ್ನು ಅವ್ರು ತೆಗೆದುಕೊಳ್ಬೇಕಿತ್ತು. ಅವರು ತನಿಖೆ ಸುಮೋಟವಾಗಿ ಮಾಡ್ತಾ ಇದ್ದಾರೆ ಅಂತ ಏನೋ ಹೇಳಿದ್ದಾರೆ. ನಾನು ಕಮಿಷನರ್ ಹತ್ರ ಮಾತನಾಡಿ ತನಿಖೆ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಆ ತನಿಖೆಗಳನ್ನು ಮಾಡುವ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕ್ಷೇತ್ರ ಅಧ್ಯಕ್ಷ ಜಗದೀಶ್ ಆಳ್ವ ಕುವೆತ್ತಬೈಲು, ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೋಟೆಕಾರು ಪಟ್ಟಣ ಪಂಚಾಯತ್ನ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ, ಯುವ ಮೋರ್ಚಾ ಅಧ್ಯಕ್ಷ ಮುರಳೀಧರ್ ಕೊಣಾಜೆ, ಉಪಾಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಪಾವೂರು, ಮಂಡಲ ಉಪಾಧ್ಯಕ್ಷೆ ಸುಮನಾ ಹರೀಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೊಟ್ಟು, ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಪ್ರವೀಣ್ ಶೆಟ್ಟಿ, ಸಂಪಿಗೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾಧವಿ ಉಳ್ಳಾಲ್, ಮಂಡಲ ಕಾರ್ಯದರ್ಶಿ ಕಿಶೋರ್, ಪಾವೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ವಾಮನರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.